ಅಪ್ರಾಪ್ತ ಮಕ್ಕಳನ್ನು ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಮುಲ್ಕಿ ನಿವಾಸಿ ರಾಯನ್ ಎಂಬಾತ ಕಾನೂನು ಬಾಹಿರವಾಗಿ ಹಸುಗೂಸನ್ನು ಮಾರಾಟ ಮಾಡುತ್ತಿದ್ದ. ಈ ಬಗ್ಗೆ ಖಚಿತ ಮಾಹಿತಿ ಪಡೆದು ಪೊಲೀಸರು ಪ್ರಕರಣವನ್ನು ಭೇದಿಸಿ ಹಸುಗೂಸನ್ನು ವಶಕ್ಕೆ ಪಡೆದಿದ್ದಾರೆ. ಹಾಸನದಿಂದ 5 ತಿಂಗಳ ಮಗುವನ್ನು ಕಾರ್ಕಳ ಮೂಲಕ ಕವಿತಾ ಎಂಬ ಮಹಿಳೆಗೆ ಈಗಾಗಲೇ ಮಾರಾಟ ಮಾಡಿದ್ದ ಹಾಗೂ ಈ ಹಿಂದೆ ಕೂಡ ಹಲವು ಮಕ್ಕಳನ್ನು ಮಾರಾಟ ಮಾಡಿದ್ದೆ ಎಂದು ಪೊಲೀಸ್ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಗಂಡು ಮಗುವಿಗೆ 6 ಲಕ್ಷ, ಹೆಣ್ಣು ಮಗುವಿಗೆ 4 ಲಕ್ಷ ತನಕ ವಿವರಿಸಿದ ಎನ್ನಲಾಗಿದೆ. ಈ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸಂಸ್ಥೆ ನಮಗೆ ಒಂದು ಮಾಹಿತಿಯನ್ನು ಕೊಡುತ್ತೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಮಂಗಳೂರಿನಲ್ಲಿ ಮಕ್ಕಳನ್ನು ಅಂದರೆ ಹಸುಗೂಸುಗಳನ್ನು ಮಾರಾಟ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ನಮ್ಮನ್ನು ಅಪ್ರೋಚ್ ಮಾಡಿದ್ದಾನೆ. ಮತ್ತು ಆ ಮಗುನ ಗಂಡು ಮಗು ಆದರೆ ಸುಮಾರು 6 ಲಕ್ಷ, ಹೆಣ್ಣು ಮಗು ಆದರೆ ಸುಮಾರು 4 ಲಕ್ಷ. ಇಷ್ಟು ರೇಟ್ ಕೊಟ್ಟರೆ ನೀವು ಫಸ್ಟಿಗೆ 1.5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟರೆ ನಿಮಗೆ ವಿತಿನ್ 15 ಡೇಸ್ ಟು 1 ಮಂತ್ ಮಗುವನ್ನು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತಂದು ಅಪ್ರೋಚ್ ಮಾಡ್ತಾರೆ. ಈಗ ಯಾವುದೇ ಸಂಸ್ಥೆಯ ಕೆಲವು ವಾಲಂಟಿಯರ್ಸ್ ಏನಿದ್ದಾರೆ ಅವರುಗಳು ಈ ಭಾಗದಲ್ಲಿ ಬಂದು ಆ ವ್ಯಕ್ತಿನ ಅಪ್ರೋಚ್ ಮಾಡಲಿಕ್ಕೆ ಕೂಡ ಟ್ರೈ ಮಾಡ್ತಾರೆ, ಯಾರು ಏನಂತ ತಿಳ್ಕೊಂಡು. ನಿನ್ನೆ ಆ ವ್ಯಕ್ತಿ ಯಾರು ಅನ್ನೋದು ಮತ್ತು ಅವನ ಫೋನ್ ನಂಬರು ಕೆಲವು ನಮಗೆ ಅವ್ರ ನಡುವೆ ನಡೆದಿರುವಂಥ ಕಾನ್ವರ್ಸೇಷನ್ ನಮಗೆ ಕೇಳಿಸಿದ ನಂತರ ನಮ್ಮ ಸೌತ್ ಪೊಲೀಸ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್ ಶೀತಲ್ ಅವ್ರಿಗೆ ಮತ್ತೆ ಒಂದು ಸಣ್ಣ ತಂಡ ಮಾಡಿಬಿಟ್ಟು ನಾವು ಹೊರನಾಡಿ ಸಂಸ್ಥೆಯಿಂದ ಬಂದಿದ್ದಂಥ ಸಿದ್ಧಾಂತ್ ಮತ್ತು ಅವರ ದೀಕ್ಷಿತ್ ಅರ್ಚೆಪಾಡಿ ಅಂತ ಇವರು ನಮ್ಮ ಮಂಗಳೂರು ಕೇಂದ್ರ ಸಂಯೋಜಕರು ಚೈಲ್ಡ್ ಹೆಲ್ಪ್ ಲೈನ್ 1008 ಇವ್ರದ್ದೊಂದು ತಂಡ ಆ ವ್ಯಕ್ತಿಯನ್ನ ಭೇಟಿ ಮಾಡುತ್ತೆ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಗಂಡು ಮಕ್ಕಳಿದ್ರೆ 6 ಲಕ್ಷ ರೂಪಾಯಿ, ಹೆಣ್ಣು ಮಕ್ಕಳಿದ್ರೆ 4 ಲಕ್ಷ ರೂಪಾಯಿ. ನಿಮಗೆ 1-1.5 ತಿಂಗಳು, 15 ದಿವಸದಿಂದ 1.5 ತಿಂಗಳಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಮಗುನ ನಾವೇ ತಲುಪಿಸ್ತೀವಿ, ಅಥವಾ ಮಗುದು ಡೀಟೇಲ್ಸ್ ಎಲ್ಲ ಕೊಡ್ತೀವಿ, ನೀವೆಲ್ಲಿ ಬರ್ತೀರೋ ಅಲ್ಲಿ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅದಾದ ನಂತರ ಆ ಕನ್ಸರ್ನ್ ವ್ಯಕ್ತಿ ಯಾರಿದ್ದಾನೆ, ರಯಾನ್ ಅಲಿಯಾಸ್ ರಯೋನಾ, 30 ಇಯರ್ಸ್, ಮುಲ್ಕಿ ಮೂಲದವನು. ಇವನೊಂದು ಚಿಕನ್ ಅಂಗಡಿ ಮತ್ತೆ ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡಿರ್ತಾನೆ. ಇವನ್ನ ವಶಕ್ಕೆ ತೊಗೊತೀವಿ. ವಶಕ್ಕೆ ತೊಗೊಂಡ ನಂತರ ನಮಗೆ ತನಿಖೆಯಲ್ಲಿ ಕಂಡು ಬಂದಿರುವಂಥದ್ದು ಕವಿತಾ ಅನ್ನುವಂಥ ಕಾರ್ಕಳ ಮೂಲದ ಒಬ್ಬ ಹೆಂಗಸಿಗೆ ಒಂದು ಮಗುವನ್ನು ಈಗಾಗಲೇ ಕೊಟ್ಟಿದ್ದಾನೆ. 5 ತಿಂಗಳ ಹಿಂದೆ ಹಾಸನದಲ್ಲಿ ಪಡ್ಕೊಂಡು, ಅಂದರೆ ಹಾಸನದಲ್ಲಿ ಮಗುವನ್ನ ಕೊಂಡ್ಕೊಂಡು ಇಲ್ಲಿ ಕಾರ್ಕಳದ ಕವಿತಾ ಅನ್ನುವಂಥವರಿಗೆ ಮಾರಾಟ ಮಾಡಿರುವಂಥದ್ದು ನಮಗೆ ತಿಳಿದು ಬಂದಿದೆ. ಈಗ ಮಗುವನ್ನ ನಾವು ರೆಸ್ಕ್ಯೂ ಮಾಡಿದ್ದೀವಿ. ಚೈಲ್ಡ್ ವೆಲ್ಫೇರ್ ಕಮಿಟಿಯವರು ರೆಸ್ಕ್ಯೂ ಮಾಡಿದ್ದಾರೆ. 5 ತಿಂಗಳ ಹೆಣ್ಮಗು. ಸೊ ಈ ವ್ಯಕ್ತಿ ಏನಿದ್ದಾನೆ ರಯಾನ್, ಅವನ್ನ ಇನ್ನು ಹೆಚ್ಚುವರಿ ತನಿಖೆಗೆ ಒಳಪಡಿಸ್ತಿದ್ದೀವಿ. ಮತ್ತೆ ಇದನ್ನು ಹೊರತುಪಡಿಸಿ ಅವನು ಕ್ಲೈಮ್ ಮಾಡುವಂಥದ್ದು ಹೊರನಾಡಿ ಸಂಸ್ಥೆಯ ವಾಲಂಟಿಯರ್ಸ್ ಜೊತೆಗೆ ಸಾಕಷ್ಟು ಮಕ್ಕಳನ್ನು ನಾನು ಮಾರಾಟ ಮಾಡಿಸಿದ್ದೀನಿ ಅನ್ನುವಂಥದ್ದು. ಸೊ ಎಷ್ಟು ಮಾಡಿದ್ದಾನೆ, ಎಷ್ಟು ಬಿಟ್ಟಿದ್ದಾನೆ ಅನ್ನೋಂಥದ್ದು ಈಗಷ್ಟೇ ತನಿಖೆಯಲ್ಲಿ ಹೊರಬರಬೇಕಾಗಿದೆ. ಒಟ್ಟು 5 ತಿಂಗಳ ಹೆಣ್ಮಗುವನ್ನು ನಾವು ಇದರಲ್ಲಿ ರೆಸ್ಕ್ಯೂ ಮಾಡಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಮುಂದೆ ಹಾಜರು